ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯ ನಾಗರ ಪಂಚಮಿ, ಹರಿದು ಬಂದ ಭಕ್ತಸಾಗರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ತುಳುನಾಡಿನ ಪ್ರಸಿದ್ಧ ಹಾಗೂ ಪವಿತ್ರ ನಾಗಕ್ಷೇತ್ರಗಳಲ್ಲಿ ಒಂದಾದ ಐತಿಹಾಸಿಕ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿಯನ್ನು ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಸಡಗರದಿಂದ ಆಚರಿಸಲಾಯಿತು. 18 ಪೇಟೆಯ ದೇಗುಲವೆಂಬ ಖ್ಯಾತಿ ಪಡೆದಿರುವ ಇಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಈ ಪವಿತ್ರ ದಿನದಂದು ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬೆಳಗಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ನಾಗದೇವ ಹಾಗೂ ಶೇಷಸಹಿತ ಅನಂತೇಶ್ವರನ ದರ್ಶನ ಪಡೆದು ಕೃತಾರ್ಥರಾದರು. ನಾಗದೇವರಿಗೆ ಹಾಗೂ ಮೂಲರೂಪಿ ಅನಂತೇಶ್ವರನಿಗೆ ಕ್ಷೀರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳನ್ನು ವಿಧಿಪೂರ್ವಕವಾಗಿ ನೆರವೇರಿಸಲಾಯಿತು. ನಾಗನ ಕಟ್ಟೆಯಲ್ಲಿ ಹಾಲು ಮತ್ತು ಎಳನೀರಿನ ಅಭಿಷೇಕದೊಂದಿಗೆ ವಿಶೇಷ ಧಾರ್ಮಿಕ ವಿಧಿಗಳು ಜರುಗಿದವು. ಪೂಜೆಯ ಬಳಿಕ ನಾಗನ ಮೂರ್ತಿಗಳನ್ನು ವಿವಿಧ ತಳಿಯ ಹೂಗಳಿಂದ ಮನಮೋಹಕವಾಗಿ ಅಲಂಕರಿಸಲಾಗಿತ್ತು. ಕ್ಷೇತ್ರದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಸಾಗಿದ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾಗರಾಜನ ಕೃಪೆಗೆ ಪಾತ್ರರಾದರು. ನಮಗೆಲ್ಲರಿಗೂ ಒಂದು ಬಹಳ ಶ್ರೇಷ್ಠ ದಿನ ಇದು ನಾಗರ ಪಂಚಮಿ. ನಮ್ಮ ಅನಂತೇಶ್ವರ ದೇವಸ್ಥಾನ ಅಂದರೆ ಈ ನಾಗ ಸೇವೆಗೆ ಒಂದು ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಇದು. ಈ ದಿನ ಬೆಳಿಗ್ಗೆ ಸಾಧಾರಣ 5:30 ಗಂಟೆಯಿಂದ ಇಲ್ಲಿ ಭಕ್ತಾಭಿಮಾನಿಗಳು ಬಂದು ನಾಗಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಾವಿರಾರು ಜನರು ಈಗಾಗಲೇ ಬಂದು ದೇವರ ಸೇವೆ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿದ್ದಾರೆ. ಈ ಕ್ಷೇತ್ರದಲ್ಲಿ ಯಾರು ಒಂದು ಭಕ್ತಿಯಿಂದ ಬಂದು ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ತಾರೋ ಅದು ಎಲ್ಲ ದೇವರು ನಡೆಸಿಕೊಡ್ತಾರೆ ಎಂಬ ಒಂದು ನಂಬಿಕೆ ಎಲ್ಲರಲ್ಲಿ ಇದೆ. ಮತ್ತು ಸಾವಿರಾರು ಜನರು ಇದನ್ನು ಅನುಭವ ಕೂಡ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಏನು ಕಷ್ಟ ಉಂಟು ಅದನ್ನು ದೇವರು ಅವರಿಗೆ ಪರಿಹಾರ ಮಾಡಿಕೊಂಡು ಅವರಿಗೆ ಬೇಕಾದ ಒಂದು ಅನುಗ್ರಹವನ್ನು ಮಾಡಿದ್ದು ಸಾವಿರಾರು ಜನರು ಅನುಭವಿಸಿದ್ದಾರೆ.